ಪುತ್ತೂರದ ಬರ್ತನ ಆಂಬುಲೆನ್ಸ್ ಇಲ್ಲಿ ಒಮ್ಮಿನ ಗಾಡಿ ಸೀದಾ ಬಲ್ಲೋಗಿ ಹೋತು ಪೆರಪ ಪಿಕಪ್ ಪೂರ ಕೊಡುತ್ತೆ 11 ರಾತ್ರಿ ಆತನ ಇಂಗ್ಲಾಗಿ ಗಾಡಿಯಿಂದ ಎತ್ತದು ಬಾಸನ ಪೂರಣ ಮುಲ್ಪ ಬತ್ತನ ಆರು ಚಿಕ್ಕಮ್ಮನ ಅಮ್ಮ ಇತ್ತನಾರು ಆರು ಮುಲ್ಪ ಡೆತ್ ಅದು ಬೋತೀರಿ. ನಾನು ಈಗ ನಿಂತಿರುವಂತಹ ಜಾಗ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಪುಣಚ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪುಣಚದಿಂದ ಬರೆಂಜ ಕುರುಡಕಟ್ಟೆಯ ಮೂಲಕ ಬಲ್ನಾಡಿಗೆ ಸಂಪರ್ಕ ಕಲ್ಪಿಸುವಂತಹ ಬರೆಂಜದಲ್ಲಿ ನಿರ್ಮಾಣ ಹಂತದಲ್ಲಿರುವಂತಹ ಸೇತುವೆಯ ಬಳಿ. ಈ ಸೇತುವೆಯ ಬಳಿಗೆ ನಾವು ಈ ಹಿಂದೊಮ್ಮೆ ಬಂದಿದ್ದೆವು. ಏಪ್ರಿಲ್ 30ರಂದು ಬಂದು ಆಗಿನ ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ಮೇ 4ರಂದು ಈ ಬಗ್ಗೆ ಒಂದು ವರದಿಯನ್ನು ಪ್ರಕಟಿಸಿದ್ದೆವು. ಅದರ ಅಡಿಯಲ್ಲಿದ್ದಂಥ ಪಂಪನ್ನು ನಾವು ನಿಮಗೆ ತೋರಿಸಿ, ಯಾಕೆಂತಂದರೆ ಆ ತೀವ್ರತೆ ಎಷ್ಟಿತ್ತು ಅನ್ನುವಂಥದ್ದು ಒಂದಷ್ಟು ಪ್ರಮುಖ ಗುತ್ತಿಗೆದಾರರಿಂದ ನಡೆಯುತ್ತಿರುವಂಥ ಕಾಮಗಾರಿ. ಆ ವರದಿ ಏನಿತ್ತು ಅಂತ ಹೇಳಿದರೆ 2024 ಏಪ್ರಿಲ್ 15ರಂದು ಈ ಸೇತುವೆ ನಿರ್ಮಾಣ ಹಂತದಲ್ಲಿದ್ದಾಗ, ಅಂದರೆ ಈಗ ಕೂಡ ನಿರ್ಮಾಣ ಹಂತದಲ್ಲಿದೆ, ಆದರೆ ನಿರ್ಮಾಣ ಹಂತದ ಈ ಸೇತುವೆಗೆ ಮೇಲಿನ ಸ್ಲ್ಯಾಬ್ ಅಳವಡಿಕೆಯ ಸಂದರ್ಭದಲ್ಲಿ ಅದು ಕುಸಿದು ಬಿದ್ದಿತ್ತು. ಅದರಡಿಯಲ್ಲಿ ಸುಮಾರು ಹಲವೊಂದಷ್ಟು ಕಾರ್ಮಿಕರು ಸಿಲುಕಿ ಸುಮಾರು 7 ಮಂದಿ ಕಾರ್ಮಿಕರು ಗಾಯಗೊಂಡಿದ್ದರು. ಅವರನ್ನು ಆಸ್ಪತ್ರೆಗೆ ದಾಖಲಿಸುವಂತಹ ಕೆಲಸಗಳು ಕೂಡ ಆಗಿತ್ತು ಅನ್ನುವಂಥದ್ದು. ಸೊ ಆ ಸಂದರ್ಭದಲ್ಲಿ ಇಲ್ಲಿನ ಒಂದಷ್ಟು ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲುವಂಥ ಒಂದು ಪ್ರಯತ್ನವನ್ನು ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಇಲ್ಲಿನ ಒಂದಷ್ಟು ಸ್ಥಳೀಯರನ್ನು ಕೂಡ ಮಾತನಾಡಿಸಿದ್ವಿ. ಆ ಸಂದರ್ಭದಲ್ಲಿ ಅವರು ಹೇಳಿದ್ದಂತಹ ಮಾತು, ಈ ಮಳೆಗಾಲದಕ್ಕಿಂತ ಮುಂಚೆ, ಮಳೆ ಬರೋದು ಆರಂಭವಾಗುವಂಥ ಮುಂಚೆ ಇಲ್ಲಿನ ಕಾಮಗಾರಿ ಮುಗಿಬೇಕು, ಇಲ್ಲದಿದ್ದರೆ ನಮಗೆ ಬಹಳಷ್ಟು ಸಮಸ್ಯೆಗಳು ಎದುರಾಗುತ್ತೆ ಅನ್ನುವಂಥ ಮಾತುಗಳನ್ನು ಹೇಳಿದರು. ಸುಮಾರು 1.5 ವರ್ಷದಿಂದ ನಡೀತಾ ಇದೆ. ಈ ಬ್ರಿಡ್ಜಿಗೆ 1 ಕೋಟಿ ಅನುದಾನ ಇದೆ. ತಿಗಾರ್ ರಾಜೇಂದ್ರ ಅಂತ ಸುಳ್ಯದವರು. ನಾನು ಮೈನ ಇಂಚಿನ ತಡೆಗೋಡೆ ಬೋರ್ಡ್ ಐಕು ಈ ಸೈಡ್ ಬೋರ್ಡ್ ಆ ಸೈಡ್ ಅರ್ಧ ಮಂತ್ಕೊಂಡು ಇಂಚ ನಾಲ್ಕು ಎಂಕ್ಲ ಈ ಊರ್ದಾಗಲೇ ಎಂಕ್ಲತ್ತ ನಾನು. ಈಗ ಮಳೆಗಾಲ ಬರುವುದಕ್ಕಿಂತ ಮೊದಲು ಇವರು ಆ ಬ್ರಿಡ್ಜಿನ ಕೆಲಸ ಬಿಟ್ಕೊಡ್ತಾನೆ ಅಂತ ಹೇಳಿದ್ದಾರೆ. ಈಗ ನಾವು ಬಂದಿರುವಂಥದ್ದು ಮೇ 23 ತಾರೀಕಿನಂದು. ಇವತ್ತು ಪರಿಸ್ಥಿತಿ ಹೇಗಿದೆ ಅಂತ ಹೇಳುವಂಥದ್ದನ್ನು ನೀವು ಈಗ ನೋಡ್ತಾ ಇದ್ದೀರಿ. ಮೇಲ್ಭಾಗದಿಂದ ಏನು ಮಣ್ಣು ಹಾಕಿ ರಸ್ತೆಯನ್ನು ಮಾಡಲಾಗಿತ್ತು, ಆ ರಸ್ತೆ ಏನಿದೆ ಅದು ಸಂಪೂರ್ಣವಾಗಿ ಕೊಚ್ಚಿ ಹೋಗುವಂಥ ಹಂತದಲ್ಲಿದೆ. ಯಾಕಂತ ಹೇಳಿದರೆ ಮೇಲಿನಿಂದ ದೊಡ್ಡ ಮಟ್ಟದಲ್ಲಿ ಮಳೆಯ ನೀರು ಹರಿದು ಬರುತ್ತೆ. ಆ ಮಳೆಯ ನೀರಿನ ಒಂದು ಹರಿವಿಕೆಯ ರಭಸ ಏನಿದೆ ಅದರಿಂದಾಗಿ ಇಲ್ಲಿ ಹಾಕಿದಂತಹ ಮಣ್ಣು ನೀರಿನ ಜೊತೆಗೆ ಹೋಗಿರುವಂಥದ್ದನ್ನು ನೀವು ನೋಡಬಹುದು. ಇಲ್ಲಿ ನೀರು ಹರಿದು ಹೋಗಿರುವಂತಹ ಕುರುಹುಗಳು, ಅಂದರೆ 4-5 ದಿನಗಳಿಂದ ನಿರಂತರವಾಗಿ, ಅಂದರೆ ಬಹಳಷ್ಟು ಬಿರುಸಿನ ಮಳೆ ಬರ್ತಾ ಇರುವಂಥದ್ದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಆ ಮಳೆ ನೀರಿನ ಒಂದು ಹರಿವಿಕೆಯಿಂದಾಗಿ ಇಲ್ಲಿ ಮುಖ್ಯವಾಗಿ ಇಲ್ಲಿ ರಸ್ತೆಗೆ ಹಾನಿಯಾಗಿದೆ ಅನ್ನುವಂಥದ್ದನ್ನು ನೀವು ನೋಡ್ಬೋದು. ಅದರ ಜೊತೆಗೆ ಪಕ್ಕದಲ್ಲಿ ತೋಟ ಇದೆ. ಆ ತೋಟಕ್ಕೂ ಕೂಡ ಇಲ್ಲಿನ ಮಣ್ಣು ನೀರಿನ ಜೊತೆಗೆ ನುಗ್ಗಿರುವಂಥದ್ದನ್ನು ಕೂಡ ನೀವು ನೋಡಬಹುದು. ಅಂದರೆ ಈ ಮಳೆಗಾಲಕ್ಕಿಂತ ಮುಂಚೆ ಇಲ್ಲಿ ಒಂದು ಸೇತುವೆ ನಿರ್ಮಾಣ ಆಗುತ್ತೆ, ಆ ಮೂಲಕ ನಾವು ಓಡಾಡ್ತೇವೆ, 2 ಭಾಗಕ್ಕೆ ಒಂದು ಸಂಪರ್ಕ ಏರ್ಪಡುತ್ತೆ ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿದ್ದವರಿಗೆ ಈ ಬಾರಿ ನಿರಾಸೆಯಾಗಿದೆ. ಈಗ ವ್ಯವಸ್ಥೆಯನ್ನು ಮಾಡಿದ್ದಾರೆ, ಈ ಭಾಗದಿಂದ ಆ ಭಾಗಕ್ಕೆ ದಾಟಬಹುದು, ಆದರೆ ಯಾವುದೇ ವಾಹನವನ್ನು ಚಲಾಯಿಸೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ ಇಲ್ಲಿ ಮಾಡಿರುವಂಥದ್ದು ನಡೆದುಕೊಂಡು ಹೋಗೋದಕ್ಕೆ ಮಾತ್ರ ಒಂದು ವ್ಯವಸ್ಥೆಯನ್ನು ಹಾಕಿರುವಂಥದ್ದು. ಅಡಿಕೆ ಮರಗಳನ್ನು ಹಾಕಿ ಸ್ಥಳೀಯವಾಗಿ ನಾವು ಏನು ಪಾಪು ಅಂತ ಹೇಳ್ತೇವೆ ಆ ಒಂದು ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದಾರೆ. ಈ ಮೂಲಕ ಹೋಗೋದಕ್ಕೆ ಸಾಧ್ಯ ಆಗುವಂಥದ್ದು ಕೇವಲ ನಡೆದುಕೊಂಡು ಅನ್ನುವಂಥದ್ದನ್ನು ನಾವು ಇಲ್ಲಿ ವಿಶೇಷವಾಗಿ ಗಮನಿಸಬೇಕು. ಅಂದರೆ ಈ ಬಾರಿ ಇದನ್ನಷ್ಟೇ ಈ ಭಾಗದ ಸ್ಥಳೀಯರು ಒಂದು ಅವಲಂಬನೆ ಮಾಡಬೇಕಾಗತ್ತೆ. ಇದನ್ನು ಹೊರತುಪಡಿಸಿದರೆ ಬೇರೆ ಯಾವುದೇ ವ್ಯವಸ್ಥೆಗಳಿಲ್ಲ. ಸೊ ಈ ಮಳೆಗಾಲವನ್ನು ಇದೇ ರೀತಿಯಲ್ಲಿ ಅವರು ಎದುರಿಸಬೇಕು ಅನ್ನುವಂಥದ್ದು ಇಲ್ಲಿರುವಂತಹ ವಾಸ್ತವ ವಿಚಾರ. ಹಾಗಿದ್ದಾಗ ಈ ಬಗ್ಗೆ ಸ್ಥಳೀಯರು ಏನು ಹೇಳ್ತಾರೆ, ಅವರಿಗೆ ಏನೆಲ್ಲ ಸಮಸ್ಯೆಗಳಾಗಿದೆ ಈಗ ಅನ್ನುವಂಥದ್ದನ್ನು ಈಗ ಕೇಳೋಣ. ಈಗ ಇಲ್ಲಿನ ಸ್ಥಳೀಯರು ನಮ್ಮ ಜೊತೆಗಿದ್ದಾರೆ, ಅವರನ್ನು ಮಾತಾಡ್ಸೋಣ. ಸರ್ ನಮಸ್ತೆ. ಯಾಕೆಂದರೆ ಸಮಸ್ಯೆ ಅಂದರೆ ಇಲ್ಲಿ ಕಾಮಗಾರಿ ನಡೀತಾ ಇತ್ತು. ಕಾಮಗಾರಿ ನಡೀತಿರುವಾಗ ಅದೇನು ಸ್ಥಗಿತಗೊಂಡಿದೆ. ಕಾಮಗಾರಿ ಏನಂದರೆ ಸ್ವಲ್ಪ ಫಾಲ್ಟ್ ಆಗಿ ಸ್ಥಗಿತಗೊಂಡಿದೆ. ಸ್ಥಗಿತಗೊಂಡು ಕಾಮಗಾರಿಗೆ ಇತ್ತು. ಈಗ ಮಳೆಗಾಲ ಶುರು ಆಯಿತು ಅಂದರೆ ನಮಗೆ ಯಾವುದೇ ರೀತಿಯ ಮೊದಲು ಇಲ್ಲಿ ನಮಗೆ ವ್ಯವಸ್ಥೆ ಇತ್ತು, ಸಂಕದ ವ್ಯವಸ್ಥೆ ಇತ್ತು. ಅದನ್ನು ತೆಗೆದುಬಿಟ್ಟು ಈಗ ಹೊಸತ್ತು ಮಾಡಲಿಕ್ಕೆ ಅಂತ ಇಲ್ಲಿ ಮಾಡಿದ್ದಾರೆ. ಮುಂಚೆ ಅದು ಇರುವಾಗ ನಮಗೆ ಹೊಸತ್ತು ಮಾರ್ಗ ಇರುವಾಗ ಆ ಮಾರ್ಗದಿಂದ ಬರುವ ನೀರಿನ ಸಮಸ್ಯೆ, ಯಾವುದೇ ರೀತಿಯ ನೀರಿನ ಸಮಸ್ಯೆ ನಮ್ಮ ಕೃಷಿಗಾಗಲಿ ಯಾವುದಕ್ಕೂ ಕೆರೆಗೆ ಹೋಗೋದಾಗಲಿ ಯಾವುದೇ ಸಮಸ್ಯೆ ಇರಲಿಲ್ಲ. ಆ ನೀರು ಸೀದಾ ಇಲ್ಲಿ ನಮ್ಮ ತೋಡು ಉಂಟಲ್ಲ, ತೋಡಿಗೆ ಹೋಗ್ತಿತ್ತು ನೀರು. ಇವಾಗ ಏನಾಗಿದೆ ಅಂದರೆ ಈ ಕಾಮಗಾರಿ ಶುರು ಮಾಡಿ ಇಲ್ಲಿ ಮಣ್ಣೆಲ್ಲ ಹಾಕಿಬಿಟ್ಟು ಮೇಲಿಂದ ಮೇಲೆ ಸ್ವಲ್ಪ ಅಲ್ಲ ತುಂಬ ಜಾಸ್ತಿ ನೀರು ಬರ್ತದೆ. ಒಂದು ಗುಡ್ಡೆಯಿಂದ ಎಷ್ಟು ನೀರು ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅಷ್ಟು ನೀರು ಬಂದು ಎಲ್ಲ ಸಮಸ್ಯೆ ಅಂದರೆ ಎಲ್ಲ ನೀರು ಬಂದು ನಮ್ಮ ತೋಟಕ್ಕೆ ಹೋಗಿ ಅಲ್ಲಿ ಕೆರೆಗೆ ಎಲ್ಲ ಸಮಸ್ಯೆ ಆಗಿದೆ. ಏಕೆಂದರೆ ಒಂದು ಕೆರೆಯನ್ನು ನಾವು ನಿರ್ಮಾಣ ಮಾಡಿದರೆ ಕೆರೆಯನ್ನು ಅವೆಲ್ಲ ವರ್ಷಗಟ್ಟಲೆ ನಾವು ಅದರ ಕೆಲಸ ಮಾಡ್ತಾ ಇರ್ತೀವಿ ಪ್ರತಿ ವರ್ಷ. ಅದೀಗ ಅಲ್ಲಿ ಕೆಸರು ತುಂಬಿ ಹೋದರೆ ನಮಗೆ ಕೂಡ ಕಷ್ಟ. ಏಕೆಂದರೆ ಕೆರೆಯಲ್ಲಿ ನೀರು ಬೇಕಲ್ಲ ಯಾವ ಕೃಷಿಗೆ ಒಂದು ಉಪಯೋಗಕ್ಕೆ. ಹಾಗೆ ಸ್ವಲ್ಪ ಸಮಸ್ಯೆ ಆಗಿದೆ.
ಮತ್ತು ಇಲ್ಲಿ ಮೊನ್ನೆಲ್ಲ ಬಂದಾಗ ನಾನು ಮತ್ತೆ ಇಲ್ಲಿ ಬಂದು ಹೇಳಿದೆ ಯಾವ ರೀತಿ ಎಲ್ಲ ನೀರು ಬಿಡಿ ಅಂತ ಹೇಳಿದೆ. ಯಾಕೆಂದರೆ ನಮಗೆ ಕೂಡ ಕಷ್ಟ. ನಮಗೆ ಈಗ ಪರ್ಯಾಯ ವ್ಯವಸ್ಥೆ ಮಾಡಿದ್ದಾರೆ ಅಂದರೆ ಇಲ್ಲಿಂದ ನಡ್ಕೊಂಡು ಹೋಗ್ಬೋದು ಅಷ್ಟೇ. ಯಾಕೆಂದರೆ ಒಂದು ಅರ್ಜೆಂಟಿಗೆ ಹೋಗ್ಬೋದು ಅಷ್ಟೇ. ಮತ್ತು ವೆಹಿಕಲ್ ಯಾವುದಾದ್ರೂ ಒಂದು ಸಮಸ್ಯೆ ಆದರೆ ವೆಹಿಕಲ್ ತಂದು ಏನಾದರೂ ಹುಷಾರಿಲ್ಲ ಅನಾರೋಗ್ಯ ಏನಾದರೂ ಆಯ್ತು ಅಂದರೆ ನಮಗೆ ಇಲ್ಲಿಂದ ಆಚೆ ಕಡೆ ಹೋಗಬೇಕಾದ್ರೆ ಯಾವುದೊಂದು ಗಾಡಿ ವೆಹಿಕಲಲ್ಲಿ ಹೋಗಬೇಕಾದ್ರೆ ನಮಗೆ ತುಂಬ ಸಮಸ್ಯೆ ಇದು. ಸಮಸ್ಯೆ ನಾನು ಹೇಳುವ ಪ್ರಕಾರ ಇದು ಹೇಗೂ ಮಾಡಿದ್ದಾರೆ, ಇದು ಹೊಸದಾಗಿ ಏನೋ ಬ್ರಿಡ್ಜ್ ಏನೋ ಮಾಡಿದ್ದಾರೆ. ಇದು ಮಾಡುವಾಗ ಆ ಮೊದಲೊಂದು ಪರ್ಯಾಯ ವ್ಯವಸ್ಥೆ ಇತ್ತಲ್ಲ, ಬರುವ ವ್ಯವಸ್ಥೆ, ಅದನ್ನು ಹಾಗೆ ಇಟ್ಟು ಇದನ್ನು ಮಾಡಿದ ನಂತರ ಅದನ್ನು ತೆಗೆಯುತ್ತಿದ್ದರೆ ಅದು ಉತ್ತಮ ಆಗ್ತಿರ್ತದೆ ಅಂತ ನನ್ನ ಭಾವನೆ. ಯಾಕೆಂದರೆ ನಮಗೆ ಆಚೀಚೆ ಹೋಗ್ಲಿಕ್ಕೆ ಯಾವುದೇ ರೀತಿಯ ಸಮಸ್ಯೆ ಆಗ್ತಿರಲಿಲ್ಲ. ಇದೇಗ ಮಾಡ್ತಿರುವಾಗ ಇದು ಫಿನಿಶ್ ಆದ ತಕ್ಷಣ ಅದನ್ನು ತೆಗೆದು ಈಗ ನೋಡಿ ಅದು ಅಲ್ಲಿ ಇಟ್ಟಿದ್ದಾರೆ, ಅದು ಸುಮ್ಮನೆ ಹಾಗೆ ಇಟ್ಟುಂಟು. ಬೇರೆ ಕಡೆ ಕೊಂಡೋಗಿ ಹಾಕಲಿಕ್ಕೆ ಉಂಟು ಅಂದರೆ ಪರವಾಗಿಲ್ಲ, ಇದನ್ನು ತೆಗೆದರೂ ಪರವಾಗಿಲ್ಲ. ಇದು ಹಾಗೆ ಅಲ್ಲೇ ಹಾಕಿ ಬಿಟ್ಟಿದ್ದಾರೆ. ನಾವು ಮುಂಚೆಯಿಂದ ಇದ್ದದನ್ನು ನಾವು ಅದನ್ನು ಅಷ್ಟು ಸಂರಕ್ಷಣೆ ಮಾಡಿಕೊಂಡು ಬಂದಿದ್ದೇವೆ. ಅದು ಹಾಗೆ ಇರ್ತಿದ್ರೆ ನಮಗೆ ಒಂದು ವೆಹಿಕಲ್ ಹೋಗಲಿಕ್ಕೆ ಆದರೂ ಸಮಸ್ಯೆ ಏನು ಆಗ್ತಿರಲಿಲ್ಲ. ಇದೇ ರೀತಿ 1-2 ವರ್ಷಕ್ಕಿಂತ ಮುಂಚೆ ಇದೇ ರೀತಿಯಾಗಿ ಇಲ್ಲಿ ಒಂದು ನಮಗೆ ವೆಹಿಕಲ್ ಪಾಸ್ ಆಗದೆ ಇಲ್ಲಿ ಒಂದು ಮಹಿಳೆಯಲ್ಲಿ ಡೆತ್ ಆಗಿದ್ದಾರೆ. ಯಾಕಂದರೆ ಅನಾರೋಗ್ಯ ಇತ್ತು. ನಾವು ಆಂಬುಲೆನ್ಸ್ ಎಲ್ಲ ತಂದು ಇಲ್ಲಿಂದ ನಾವು ಕರ್ಕೊಂಡು ಹೋಗ್ಬೇಕಾದ್ರೆ ಆಂಬುಲೆನ್ಸ್ ಬಂದು ಇಲ್ಲಿ ಬಾಕಿ ಆಯಿತು. ಹೊಲೆಯಲ್ಲಿ ತುಂಬ ನೀರು ಬರ್ತಾಯಿತ್ತು. ನೀರು ಬರ್ತಿರುವಾಗ ಯಾವ ರೀತಿ ಅದನ್ನು ಪಾಸ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಗೆ ಅದು ಬಾಕಿ ಆಯಿತು. ಬಾಕಿಯಾಗಿ ಮತ್ತೆ ಇಲ್ಲಿ ಮಹಿಳೆಯನ್ನು ನಾವು ಹಾಸ್ಪಿಟಲ್ಗೆ ಕೊಂಡೋಗ್ಬೇಕಾದ್ರೆ ಮಹಿಳೆ ಡೆತ್ ಆಗಿದ್ದರು. ಎಷ್ಟು ದೊಡ್ಡ ಸಮಸ್ಯೆ ಆಗಿದೆ ಅಂದರೆ ಆ ಸಮಸ್ಯೆ ಆಗಿದೆ ಅಂತ ಗೊತ್ತುಂಟು, ಇಲ್ಲಿ ಸ್ಥಳೀಯರಿಗೆಲ್ಲ ಗೊತ್ತುಂಟು, ಇಲ್ಲಿ ಪಂಚಾಯತಿಗೆಲ್ಲ ಗೊತ್ತುಂಟು ಸಮಸ್ಯೆ ಆಗಿದೆ. ಅವರು ಆ ಸಮಸ್ಯೆ ಆಗಿದೆ ಅಂತ ಗೊತ್ತಿದ್ದರು ಇದನ್ನು ಮಾಡುವಾಗ ಆ ಮೊದಲಿದ್ದ ಪರ್ಯಾಯ ವ್ಯವಸ್ಥೆಯನ್ನು ಹಾಗೆ ಬಿಟ್ಟು ಅದನ್ನು ಹಾಗೆ ಇಟ್ಟು ಈ ವ್ಯವಸ್ಥೆಯನ್ನು ಮಾಡ್ಬೋದು. ಇಲ್ಲದ್ರೆ ಇದೇ ಮ್ಯಾಪ್ನಲ್ಲಿ ಬರ್ತದೆ ಅಂದರು ಅದನ್ನು ಸ್ವಲ್ಪ ಕೆಳಗಡೆ ಹಾಕಿ ನಮಗೆ ಆಚೆ ಈಚೆ ದಾಟುವಂಥ ವ್ಯವಸ್ಥೆಯನ್ನು ಮಾಡ್ತಿದ್ರೆ ಯಾವ ರೀತಿಯ ಸಮಸ್ಯೆ ಇಲ್ಲಿ ಸ್ಥಳೀಯರಿಗೆ ಆಗ್ತಿರಲಿಲ್ಲ ಅಂತ ನನ್ನ ಭಾವನೆ. ಯಾಕೆಂದರೆ ಮಾಡ್ತಾರೆ 1-2 ವರ್ಷ ಆಗ್ಬೋದು, 3 ವರ್ಷ ಆಗ್ಬೋದು, ಅದು ನಮಗೆ ಗೊತ್ತಿಲ್ಲ. ಯಾವುದೇ ಒಂದು ಕಾಮಗಾರಿ ಮಾಡಬೇಕಾದ್ರೆ ಸ್ವಲ್ಪ ಅನಾಹುತ ಏನಾದರೂ ಬರ್ತದೆ, ಅದಕ್ಕೆ ಯಾರು ಏನು ಮಾಡಲಿಕ್ಕೆ ಆಗೋದಿಲ್ಲ. ಆದರೂ ಒಂದು ವ್ಯವಸ್ಥೆ ಇದ್ದರೆ ಸ್ಥಳೀಯರಿಂದ ಯಾವುದೇ ರೀತಿ ಪರ್ಯಾಯ ವ್ಯವಸ್ಥೆ ಇದ್ದರೆ ಸ್ಥಳೀಯರಿಂದ ಯಾವುದೇ ರೀತಿ ಇವರಿಗೆ ಒಂದು ರಿಮಾರ್ಕ್ ಅವರನ್ನು ದೂರ ಹೇಳುವಂಥ ಮಾತು ಸ್ಥಳೀಯರಿಂದ ಬರ್ತಿರಲಿಲ್ಲ ಅಂತ ನನ್ನ ಭಾವನೆ ಸರ್. ಹಾಗೆ ಇಲ್ಲಿ ಕೃಷಿಗೆ ಸ್ವಲ್ಪ ಹಾನಿಯಾಗಿದೆ. ಹಾನಿ ಆದರೂ ಮತ್ತೆ ಏನು ಮಾಡೋದು, ಮಳೆಗಾಲ ಅಲ್ವಾ, ನಾವು ಕೂಡ ಅದಕ್ಕೆ ಹೊಂದಿಕೊಂಡು ಹೋಗ್ತೇವೆ. ಹಾಗೆ ಸರ್. ಈಗ ನಿಮಗೆ ಸಮಸ್ಯೆ ಆದದನ್ನು ಸಂಬಂಧಪಟ್ಟವರ ಗಮನಕ್ಕೆ ತಂದಿದ್ದೀರಾ ನೀವು? ಸರ್ ಸಮಸ್ಯೆ ಆದದನ್ನು ಇಲ್ಲಿ ಯಾರು ಬರಲಿಲ್ಲ ಸರ್. ಇಲ್ಲಿ ಸಮಸ್ಯೆ ಆಗಿ ಇಲ್ಲಿ JCB ಬಂದಿದ್ದರು ಮತ್ತು ಇಲ್ಲಿ ರೈಟ್ನವರು ಬಂದಿದ್ದರು. ಬರುವಾಗ ನಾನು ಇಲ್ಲಿ ನಿಂತು ಅವರಿಗೆ ಯಾವ ರೀತಿ ಮಾಡಿದರೆ ಸೂಕ್ತ, ಯಾಕೆಂದರೆ ನೀವು ಒಮ್ಮೆ ಕೆಲಸ ಮಾಡಿದ್ದನ್ನು ಮತ್ತೆ ಅದೇ ಕೆಲಸ ಮಾಡ್ತಿದ್ದರೆ ನಿಮಗೆ ಕೂಡ ಕಷ್ಟ. ಅದಕ್ಕೆ ಯಾವ ರೀತಿಯ ಪರ್ಯಾಯ ವ್ಯವಸ್ಥೆ ಮಾಡ್ಬೋದು ಅಂತ ನಾನು ಅವರಿಗೆ ತಿಳಿಸಿಕೊಟ್ಟೆ. ಹಾಗೆ ಮಾಡಿದ್ದಾರೆ ಅವರು. ಮತ್ತು ನಮಗೆ ಇಲ್ಲಿ ಕೃಷಿಗೆ ಇನ್ನೂ ಏನು ಅಲ್ಲಿ ಕೆರೆಗೆ ಮಣ್ಣು ಹೋಗ್ತದೆ ಏನು ಹೋಗ್ತದೆ ಅದಕ್ಕೆ ಅವರು ಸಂಬಂಧಪಟ್ಟ ಹಾಗೆ ಇಲ್ಲಿ ಕಣ್ಣಿ ಕೊಡುವ ವ್ಯವಸ್ಥೆಯನ್ನು ಮಾಡ್ತೇನೆ ಅಂತ ಅವರು ಹೇಳಿದ್ದಾರೆ. ಹಾಗೆ ಹೇಳಿದ್ದಾರೆ ಸರ್. ಮಾಡಿಕೊಡ್ತೇವೆ ಅಂತ ಹೇಳಿದ್ದಾರೆ ಸರ್. ಹಾಗೆ ಸೊ ಈಗ ಮಳೆಗಾಲಕ್ಕೆ ನಿಮಗೆ ಈಗ ಸೇತುವೆ ಅಥವಾ ಬೇರೆ ಮಳೆಗಾಲಕ್ಕೆ ಸೇತುವೆ ವ್ಯವಸ್ಥೆ ಇಲ್ಲ. ನಾವು ಇಲ್ಲಿಂದ ಆಚೆ ದಾಟಿ ಹೋಗಬೇಕಾದ್ರೆ ತುಂಬ ಕಷ್ಟ ಆಗ್ತದೆ. ದಾಟಿಗೆ ಹೋಗ್ಲಿಕ್ಕೆ ಒಂದು ಪರ್ಯಾಯ ವ್ಯವಸ್ಥೆ ಮಾಡಿದ್ದಾರೆ ಏನೋ ಅಲ್ಲಿಂದ ಹೋಗ್ಬೋದು ಸರ್. ಆದರೆ ಯಾವುದೇ ರೀತಿಯ ಒಂದು ಅನಾರೋಗ್ಯ ಏನಾದರೂ ಏನಾದರೂ ಇದ್ದರೆ ಅಂದರೆ ಅನಾರೋಗ್ಯ ಇದ್ದರೆ ಇಲ್ಲಿಂದ ದಾಟಿ ಹೋಗ್ಬೋದಲ್ಲ ಸರ್. ದಾಟಿ ಹೋಗಬೇಕಾದ್ರೆ ಇಲ್ಲಿಂದಾಗಿ ಕೊಂಡು ಹೋಗಲಿಕ್ಕೆ ತುಂಬ ಕಷ್ಟ. ಏನಾದರೂ ಎತ್ತಿಕೊಂಡು ಹೋಗಬೇಕಾದ್ರೆ ತುಂಬ ಕಷ್ಟ ಸರ್. ಯಾಕೆಂದರೆ ಒಲೆ ನೀರು ಎಷ್ಟು ಗಂಟೆ ಬರ್ತದೆ ಅಂದರೆ ಸರ್, ಒಮ್ಮೆ ಒಲೆ ನೀರು ಬಂದರೆ ಒಂದು ಅರ್ಧ ಗಂಟೆ ಅಥವಾ ಒಂದು 3/4 ಗಂಟೆ ನಿಲ್ಲಬೇಕು ಸರ್. ಅಷ್ಟು ನೀರು ಬರ್ತದೆ ಸರ್. ಇದು ಅಲ್ಲಿ ಬರೆಂಜದಿಂದ ಆಚೆ ಸರ್ ಕೊಡಂದೂರಿನಿಂದ ಎಲ್ಲ ಅಲ್ಲಿಯ ತೋಟಗಳಿಂದ ಕನಿಗಳು ಇದಕ್ಕೆ ಸೇರಿ ಇಲ್ಲಿ ದೊಡ್ಡ ಒಲೆ ಆಗಿ ಹೋಗ್ತದೆ ಸರ್. ಇಲ್ಲಿಂದ ಒಲೆ ಆಗಿ ಹೋಗಿ ಇದು ಇಲ್ಲಿಂದಾಗಿ ಸೀದಾ ಮಲ್ಲಿಗಟ್ಟೆ ಹೋಗಿ ಮಲ್ಲಿಗಟ್ಟೆಯಿಂದ ಸೀದಾ ಮಂಜ ಬುಲೇರಿಗಟ್ಟೆ ಮಂಜ ಅಂತ ಸಿಗ್ತದೆ ಸರ್. ಅಲ್ಲಿ ಹೋಗಿ ಸೇರ್ತದೆ ಸರ್. ಅಲ್ಲಿಂದಾಗಿ ಅದು ದೊಡ್ಡ ಒಲೆಗೆ ಹೋಗ್ತದೆ. ಇಲ್ಲಿ ನೀರು ಎಷ್ಟು ಬರ್ತದೆ ಅಂದರೆ ಒಂದು 3/4 ಗಂಟೆ ತಾಸು ನಾವು ನಿಲ್ಲಬೇಕು ಸರ್. ಆಚೆ ಈಚೆ ಹೋಗಬೇಕಾದ್ರೆ ಅಷ್ಟು ಕಷ್ಟ ಆಗ್ತದೆ ಸರ್. ಅದು ಮೊದಲು ನಮಗೆ ಒಂದು ಸಂಕದ ವ್ಯವಸ್ಥೆ ಇದ್ದರೂ ಅದರಿಂದಲೂ ಒಂದು ಮೇಲ್ಗಡೆ ನೀರು ಬಂತು ಅಂದರೆ 1/4 ಗಂಟೆ ನಾವು ವೆಯ್ಟ್ ಮಾಡಲೇಬೇಕಿತ್ತು ಸರ್. ಅಷ್ಟು ನೀರು ಬರ್ತಿತ್ತು ಸರ್ ಮೇಲ್ಗಡೆ. ಅದು ಸಣ್ಣ ಒಲೆ ಏನಲ್ಲ ಸರ್, ತುಂಬ ನೀರು ಬರ್ತದೆ ಸರ್. ಇದು ಹೆಚ್ಚು ನೀರು ಬರ್ತದೆ ಸರ್. ಸರ್ ಹೇಳಿ, ಏನಿದೆ ಇದು ಸಮಸ್ಯೆ? ಮತ್ತೆ ಇಲ್ಲಿ ಸಮಸ್ಯೆ ಈಗ ಅದು ಮಳೆಗಾಲ ಅಲ್ಲ, ಮಳೆಗಾಲದಲ್ಲಿ ಸಮಸ್ಯೆ ಇದ್ದದ್ದೇ. ಆದರೆ ಸ್ವಲ್ಪ
ಮಣ್ಣು ಮೇಲಿಂದ ಬಂದಿದೆ. ಆದರೆ ಈಗ ಅದನ್ನು ನಮ್ಮ ಕಾಂಟ್ರಾಕ್ಟ್ರು ಅದಕ್ಕೆ ಕಾಣಿ ಎಲ್ಲ ಮಾಡಿ ಇಲ್ಲಿ ಇವರಿಗೆ ವ್ಯವಸ್ಥೆ ಮಾಡಿ ಕೊಡ್ತೇನೆ ಅಂತ ಹೇಳಿದರೆ, ಆಚೆ ಸೈಡು ಹಾಗೆ ಸ್ವಲ್ಪ ಏನೋ ಇದಕ್ಕೆ ಆಚೆ ಈಚೆ ಎಲ್ಲ ಸ್ವಲ್ಪ ಸ್ವಲ್ಪ ತಡೆಗೋಡೆದ ಹಾಗೆ ಮಾಡಿ ಇದನ್ನು ವ್ಯವಸ್ಥೆ ಮಾಡಿ ಕೊಡ್ತೇವೆ. ಆದರೆ ಈಗ ಮಾಡಲಿಕ್ಕೆ ಆಗೋದಿಲ್ಲ, ಅವರಿಗೂ ಸಹ ನಮಗಾಗೋದಿಲ್ಲ, ಅವರಿಗೆ ಆಗೋದಿಲ್ಲ. ನಮಗೆ ಅಂದರೆ ಇವರಿಗೆ ಹೋಗಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಈ ವರ್ಷ. ಏನಾದರೂ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಹೋಗೋದು, ಹಿಂದೆ ಹೇಗೆ ಹೋಗಿದ್ದೇವೆ ಹಾಗೆ ಹೋಗಬೇಕಂತ ಅವರದ್ದೊಂದು ಮನವಿ. ಈಗ ಇದಕ್ಕೆ ಇದು ಕಾಲು ಸಂಕ ಅಂದರೆ ಪಾಪು ಇದನ್ನು ಹಾಕಿ ಕೊಟ್ಟಿದ್ದಾರೆ. ಹಾಗೆ ಅದರಲ್ಲಿ ಒಂದು ಅಡ್ಜಸ್ಟ್ ಮಾಡಿ ಈ ವರ್ಷ ಮಳೆಗಾಲವನ್ನು ಮುಗಿಸುವ ಹಾಗೆ ಒಂದು ಮಾಡಿ ಏನಾದರೂ ಮತ್ತು ಅದು ಇಂಜಿನಿಯರ್ ಬಂದು ಈಗ ಬೇಡ ಅದು ಮೊನ್ನೆ ಬಿದ್ದು ಹೋಗಿದೆ ಎಲ್ಲ ಹಾಗೆ ಅಂತ. ಇಲ್ಲಿ ಬಿದ್ದು ಹೋದ್ದು ನಾವು ಅದು ಇವರ ಫಾಲ್ಟು ಅವರ ಫಾಲ್ಟು ಅಂತ ನಾವು ಬೊಬ್ಬೆ ಹಾಕಿದ್ದೇವೆ. ಆದರೆ ಫಾಲ್ಟ್ ಇಲ್ಲಿ ಬೇರೆ ಇತ್ತು. ಇದೊಂದು ಹಿಂದಿನ ನಮ್ಮ ದೇವರನ್ನೆಲ್ಲ ನಂಬ್ತಾ ಇದ್ದರು, ಆ ಪ್ರಕಾರ ಇಲ್ಲಿ ಏನೋ ಸ್ವಲ್ಪ ಅಪಚಾರ ಆಗಿದೆ ಅಂತ ನಮಗೆ ಪ್ರಶ್ನೆಯಲ್ಲೆಲ್ಲ ಕಂಡು ಬಂತು. ಅದಕ್ಕೆ ಈಗ ಎಲ್ಲ ಏನು ಅದಕ್ಕೆ ತಂಬಿಲ್ಲ ಸೇವೆ ಎಲ್ಲ ಆಗಿದೆ, ಇನ್ನು ಕೆಲಸ ಶುರು ಮಾಡಿ ಅಂತ. ಆ ನಂತರ ಈಗ ಕೆಲಸ ಶುರು ಮಾಡಿದ್ದಾರೆ. ಇದರ ಅವ್ರದ್ದು ಎಂಥದ್ದು ಆಯ್ತು ಎಲ್ಲ ಉಂಟು, ಡಿಗ್ಗರ್ ಎಲ್ಲ ಬಂದಿದೆ ತೆಗಿಲಿಕ್ಕೆ ಎಲ್ಲ. ಆದರೆ ಇಷ್ಟವರೆಗೆ ಅವರು ತೆಗಿಲಿಲ್ಲ, ಅದನ್ನು ಮುಟ್ಟಬೇಡಿ ಅಂತ ಹೇಳಿದೆ. ಅವರಿಗೆ ಇಲ್ಲಿ ಬೇರೆ ಬೇರೆ ರೀತಿಯ ಇದು ಅಡೆತಡೆಗಳು ಬಂತು. ಹಾಗಾಗಿ ಇನ್ನು ಸುಧಾರಿಸಿಕೊಂಡು ಹೋಗ್ತಾರೆ. ಓಕೆ, ಹಾಂ, ಈಗ ಮಳೆಗಾಲಕ್ಕಿಂತ ಮುಂಚೆ ಆಗ್ತದೆ ಅಂತ ಹೇಳಿ. ಹೌದೌದು ನಾವು ಹೇಳಿದ್ದೆವು. ಆದರೆ ಅಜ್ಞಾತ ಶಕ್ತಿ ಒಂದು ಉಂಟಲ್ಲ, ಅದರ ಎದುರು ನಾವು ಏನು ಹೇಳುವ ಹಾಗಿಲ್ಲ. ಅದು ಸ್ವಲ್ಪ ತಡೆ ಹಿಡಿದು ಅದು ಇನ್ನೂ ಸರಿ ಆಗ್ಬೋದು. ಆದರೆ ಈಗ ಮಳೆಗಾಲದಲ್ಲಿ ಎಂತ ಮಾಡಲಿಕ್ಕೆ ಆಗೋದಿಲ್ಲಲ್ಲ. ಹಾಗೆ ಮಳೆಗಾಲ ಹೋದ ಮೇಲೆ ಮಾಡಿಕೊಡ್ತೇವೆ ಅಂತ ಅವರು ಹೇಳಿದ್ದಾರೆ, ಇಂಜಿನಿಯರ್ ಹೇಳಿದ್ದಾರೆ. ಹಾಗಾದರೆ ಬೇಗ ಫಾಸ್ಟ್ ಆಗ್ಬೋದು ಅಂತ. ಈಗ ರೋಡೆಲ್ಲ ಸರಿ ಮಾಡಿ ಅಂತ ಹೇಳಿದ್ದೇವೆ ನಾವು. ಯಾಕೆಂದರೆ ಆಚೆಯಿಂದ ಈಚೆ ಮತ್ತು ಮಳೆಗಾಲಕ್ಕೆ ಹೋದ ಮೇಲೆ ತಕ್ಷಣ ಇದು ಮತ್ತು ಇದು ಧೂಳು ಬರುವುದು ಅದಕ್ಕೆಲ್ಲ ಮೊದಲೇ ಅದನ್ನೆಲ್ಲ ಮಾಡಿಟ್ಟರೆ ಸ್ವಲ್ಪ ಗಟ್ಟಿ ಆಗ್ತದೆ ಅಂತ ಮಾಡ್ಬೋದು ಅಂತ ಅಷ್ಟೇ. ಇನ್ನು ಇದೇ ಸಂದರ್ಭದಲ್ಲಿ ಇನ್ನೊಂದು ವಿಚಾರ ಅಂದರೆ, ಈಗಾಗಲೇ ಹೇಳಿದ ಹಾಗೆ ಕಳೆದ ಬಾರಿ ನಾವು ಬಂದು ಇಲ್ಲಿನ ಸ್ಥಳೀಯರನ್ನು ಮಾತನಾಡಿಸಿದಂಥ ಸಂದರ್ಭದಲ್ಲಿ ಪಂಚಾಯತ್ನ ಉಪಾಧ್ಯಕ್ಷರು ಪಂಚಾಯತ್ನ ಪರವಾಗಿ ಮಾತನಾಡಿದರು. ಈ ಮಳೆಗಾಲಕ್ಕಿಂತ ಮುಂಚೆ ಈ ಕೆಲಸ ಕಾಮಗಾರಿಗಳನ್ನು ಮುಗಿಸಿಕೊಡೋದಕ್ಕಾಗಿ ಗುತ್ತಿಗೆದಾರರಿಗೆ ಸೂಚನೆಯನ್ನು ಕೊಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದರು. ಸೊ ಈಗ ಪಂಚಾಯತ್ ಉಪಾಧ್ಯಕ್ಷರು ಏನು ಹೇಳ್ತಾರೆ ಕೇಳೋಣ. ಈಗ ಮೊನ್ನೆ ಸಂಕ ಬಿದ್ದ ನಂತರ ಇಲ್ಲಿ ಸ್ವಲ್ಪ ಒಂದು ಕಾಮಗಾರಿ ಮಾಡಲಿಕ್ಕೆ ಕಷ್ಟ ಇತ್ತು. ಮೊನ್ನೆ ಈಗ ತತ್ಕಾಲಕ್ಕೆ ಹೋಗುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇವತ್ತು ಮತ್ತೆ ಸೈಡ್ ಇಟಾಚಿ ಹಾಕಿ ತತ್ಕಾಲಕ್ಕೆ ಆ ಕಡೆ ಸ್ವಲ್ಪ ಮಣ್ಣು ತುಂಬಿಸಿ ಆಮೇಲೆ ಈ ಮಳೆ ಹೋದ ನಂತರ ಸ್ಲ್ಯಾಬ್ನ ವ್ಯವಸ್ಥೆ ಮಾಡಿ ಆಮೇಲೆ ರಸ್ತೆಯನ್ನು ಕಾಂಕ್ರೀಟೀಕರಣ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಈ ಮಳೆಗಾಲಕ್ಕಿಂತ ಮುಂಚೆ ಆಗೋದಿಲ್ಲ, ಮಳೆಗಾಲಕ್ಕೆ ಮುಂಚೆ ಸೇತುವೆ ಕೆಲಸ ಆಗೋದಿಲ್ಲ. ಅಂದರೆ ಮಾಡಲಿಕ್ಕೆ ಕಷ್ಟ, ಇಲ್ಲಿ ಮಣ್ಣು ತುಂಬಿಸ್ಲಿಕ್ಕೆ ಕಷ್ಟ, ಮತ್ತು ಅಲ್ಲಿ ಪಿಲ್ಲರ್ ಕೊಡ್ಲಿಕ್ಕೆ ಕಷ್ಟ. ಅದರ ಮಳೆಗಾಲ ಮುಗಿದ ತಕ್ಷಣ ಮಾಡಿಕೊಡ್ತೇನೆ ಅಂತ ಅವರು ಗುತ್ತಿಗೆದಾರರು ನಮ್ಮ ಹತ್ರ ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗೆ ಇಂಜಿನಿಯರ್ RW ಬಂದಿದ್ದರು, ಇಂಜಿನಿಯರ್ ಕೂಡ ಬಂದಿದ್ದರು, ಅವರು ಕೂಡ ಇದೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಅಕ್ಕಪಕ್ಕದ ಕೆಲವು ಮನೆಗಳ ಕೃಷಿಗೆ ತೋಟಕ್ಕೆ ಸಮಸ್ಯೆ ಆಗಿದೆ ಸ್ವಲ್ಪ ಸಮಸ್ಯೆ ಖಂಡಿತ ಆಗಿದೆ. ಅದನ್ನು ಈಗ ಇವತ್ತೇ ರೆಡಿ ಮಾಡಿ ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಇದು ಪಂಚಾಯತ್ನ ಉಪಾಧ್ಯಕ್ಷರು ಹೇಳಿರುವಂಥ ಮಾತು. ಈಗ ಸಾಧ್ಯ ಇಲ್ಲ ಕಾಮಗಾರಿಯನ್ನು ನಡೆಸೋದಕ್ಕೆ, ಯಾಕಂತ ಹೇಳಿದರೆ ಮಳೆ ನೀರು ಹರಿದು ಬರ್ತಾ ಇರುತ್ತೆ. ಸಂದರ್ಭದಲ್ಲಿ ಕೆಳಗಡೆಯಿಂದ ಪಿಲ್ಲರ್ ಕೊಟ್ಟು ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ, ನೀರಿನ ಹರಿವಿಕೆ ಜಾಸ್ತಿ ಇದೆ ಅನ್ನುವಂಥದ್ದು. ಆದರೆ ಸ್ಥಳೀಯರಿಗೆ ಸಮಸ್ಯೆಗಳಾಗ್ತಾ ಇದೆ, ಆದಷ್ಟು ಬೇಗ ಕಾಮಗಾರಿಗಳಾಗಬೇಕು ಅನ್ನುವಂಥದ್ದು ಇಲ್ಲಿ ಹೇಳ್ತಾ ಇರುವಂತಹ ಮಾತು. ಯಾಕಂತ ಹೇಳಿದರೆ ಅವರಿಗೀಗ ಈ ಭಾಗದಿಂದ ಆ ಭಾಗಕ್ಕೆ ದಾಟೋದಕ್ಕೆ ಇರುವಂಥದ್ದು ಕೇವಲ ಈ ಒಂದು ವ್ಯವಸ್ಥೆ ಅನ್ನುವಂಥದ್ದನ್ನ ನೀವು ಗಮನಿಸ್ಬೋದು. ಇದರಲ್ಲಿ ಯಾರನ್ನು ಕೂಡ ಅಂದರೆ ವಾಹನ ಅಂತೂ ಖಂಡಿತವಾಗಿ ಹೋಗೋದಕ್ಕೆ ಸಾಧ್ಯ ಇಲ್ಲ, ಕೇವಲ ಮನುಷ್ಯರು ನಡೆದುಕೊಂಡು ಹೋಗ್ಬೋದು ಅಷ್ಟೇ. ಅದನ್ನು ಹೊರತುಪಡಿಸಿದರೆ ಈ ಭಾಗದಿಂದ ಆ ಭಾಗಕ್ಕೆ ಯಾವುದೇ ರೀತಿಯ ಒಂದು ಸಂಪರ್ಕ ವ್ಯವಸ್ಥೆಗಳಿಲ್ಲ. ಹಾಗಿದ್ದಾಗ ಆದಷ್ಟು ಬೇಗ ಇಲ್ಲಿನ ಒಂದು ಈ ಸೇತುವೆಯ ಕಾಮಗಾರಿ ಏನಿದೆ ಅದನ್ನು ಆದಷ್ಟು ಬೇಗ ಮಾಡಿಕೊಡಬೇಕು ಎನ್ನುವಂತಹ ಆಗ್ರಹ ಇದೆ. ಆ ಆಗ್ರಹಕ್ಕೆ ಆದಷ್ಟು ಬೇಗ ಸಂಬಂಧಪಟ್ಟ ಇಲಾಖೆ ಇರ್ಬೋದು, KRDL ಇರ್ಬೋದು, ಅಥವಾ ಈ ಗುತ್ತಿಗೆಯನ್ನು ವಹಿಸಿಕೊಂಡಂಥವ್ರು ಇರ್ಬೋದು, ಆದಷ್ಟು ಬೇಗ ಈ ಒಂದು ಕಾಮಗಾರಿಯನ್ನು ಮಾಡಲಿ ಅನ್ನುವಂಥದ್ದು ಸುದ್ದಿಯ ಆಗ್ರಹ ಕೂಡ ಆಗಿರುವಂಥದ್ದು. ಶರತ್ ಪಾರ, ಸುಧಾಕರ್ ಪಡೀಲ್ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಪುತ್ತೂರು.
ಸಂಸ್ಕಾರಯುತ ಶಿಕ್ಷಣ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ. ನಿಗದಿತ ಕೋರ್ಸ್ಗಳ ಜೊತೆಗೆ ಸಿಇಟಿ, ನೀಟ್, ಜೆಇಇ, ಕೆವಿಪಿವೈ, ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ, ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗೆ ವಿಶೇಷ ಸರ್ಟಿಫಿಕೇಟ್ ಕೋರ್ಸ್ಗಳು, ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ, ಸುಸಜ್ಜಿತ ವಿಶಾಲ ಪ್ರಯೋಗಾಲಯದ ಜೊತೆಗೆ ಗ್ರಂಥಾಲಯ, ವಿಶಾಲ ಮೈದಾನದ ಸೌಲಭ್ಯ, ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವೇದಿಕೆಯಾಗಿ ರೇಡಿಯೋ ಪಾಂಚಜನ್ಯ ಮತ್ತು ವಿಕಸನ ಟಿವಿ, ಅರ್ಹ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಭೋಜನದ ವ್ಯವಸ್ಥೆ, ವಿದ್ಯಾರ್ಥಿ ವೇತನ ಮತ್ತು ಉಚಿತ ಶಿಕ್ಷಣ, ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲಿ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಕಾಲೇಜ್ ಬಸ್ನ ಸೌಕರ್ಯ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್, ಪಿಸಿಎಂಇ, ವಾಣಿಜ್ಯ ವಿಭಾಗ, ಎಸ್ಸಿಬಿಎ, ಎಸ್ಸಿಬಿಎ, ಇಸಿಬಿಎ, ಕಲಾ ವಿಭಾಗ, ಎಚ್ಇಪಿಎಸ್. ಭಾಷೆಗಳು: ಇಂಗ್ಲಿಷ್, ಕನ್ನಡ, ಹಿಂದಿ, ಸಂಸ್ಕೃತ. ಸಂಪರ್ಕಿಸಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 8073700468, 8105072386. ಇಮೇಲ್ ss016puc@gmail.com. ವೆಬ್ಸೈಟ್ www.vivekanandapuc.com. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.